ಎನ್ನುತ್ತಾ ಅವಳ ದೇಹದಿಂದ ಕವಲೊಡೆದಂತ ಕಾಳಿಕ ಎಂಬವಳಿಂದ ಗಂಡ ಮುಂಡರು ಹತರಾಗಿದ್ದಾರಂತೆ. ಅಂತ ದಿಟ್ಟ ಹೆಣ್ಣನ್ನು ಬಿಡುವ ಹಾಗಿಲ್ಲ. ನಾನೇ ದೃಢ ಮೂಲಕವಾಗಿ ಸೋಲಿಸಿ ವರಿಸುವ ಮನ ಮಾಡಿದ್ದೇನೆ. ಚತುರಂಗ ಸೇನೆ ಸಿದ್ಧವಾಗಲಿ. ಅಸಂಖ್ಯಾತ ಸೇನೆ ಸಿದ್ಧವಾಗಿದೆ. ಕರವಾಳವನ್ನು ಜಳಪಿಸುತ್ತಾ ಇರುವೆ. ಮಣಿರಥವನ್ನು ಯಾರಿ ಎತ್ತ ಕಡೆಗೆ ಪ್ರಯಾಣ ಹೇಳು. ಲೋಕ ಸಂಚಾರಕ್ಕೆ ಹೋದಂತಹ ಕಂಡ ಮುಂಡರು ಬಂದು ಹೇಳುವಂತ ಕದಂಬಾವರದಲ್ಲಿ ರೂಪಸಿ ಒಬ್ಬಳಿದ್ದಾಳೆ ಎಂಬ ಹಾಗೆ ಅವಳನ್ನು ನೀನು ವರಿಸಲೇಬೇಕು ಎಂಬ ಹಾಗೆ ಅವರು ಒತ್ತಾಯಿಸಿದಂತಹ ಕಾಲಕ್ಕೆ ತೀರ್ಮಾನಕ್ಕೆ ಬಂದೆ. ಅವಳನ್ನು ವರಿಸುವ ತೀರ್ಮಾನಕ್ಕೆ ಬಂದೆ. ನಾನು ಈ ಕಾಲಕ್ಕೊಂದು ಮದುವೆಯಾದರೆ ಆದೀತು ತೀರ್ಮಾನಿಸಿದೆ. ಸಂಧಾನಕ್ಕಾಗಿ ಜ್ಞಾನವೃದ್ಧನೋ ವಯೋವೃದ್ಧನಾದ ಸುಗ್ರೀವ ಅವರನ್ನು ಕಳುಹಿಸಿಕೊಟ್ಟೆ. ಪರಿಣಾಮ ನನ್ನ ಸಂಧಾನದ ಕೊಡುಗೆಯನ್ನು ತಿರಸ್ಕರಿಸಿ
ಸಾಧ್ಯವಿದ್ದರೆ ದುರವಂದ ಸಗಿಗೆಲ್ಲಲಿ ಅಂತ ಹೇಳಿ ಕಳಿಸಿದರು. ಎಲ ಅಂತಹ ದಿಟ್ಟೆಯನ್ನು ಕಾಳಗದ ಮೂಲಕವಾಗಿ ಸಲ್ಲಿಸಬೇಕು ಎಂಬ ಉದ್ದೇಶದಿಂದಲೇ ದಂಡನಾಯಕರಾದಂತಹ ಧೂಮ್ರಾಕ್ಷರನ್ನು ಕೊಟ್ಟು ಕಳುಹಿಸಿಕೊಟ್ಟರು. ಆದರೆ ಧೂಮ್ರಾಕ್ಷರಲ್ಲಿ ಯಾವುದೇ ಸಂಭಾಷಣೆಯನ್ನು ಮಾಡದೆ ಹುಂಕರಿಸಿ ಸುಟ್ಟು ಬಸವನ್ನಾಗಿಸಿದ್ದಾಳಂತೆ. ಕ್ರುದ್ಧನಾದಂತಹ ನಾನು ಗಂಡುಗಲೆಗಳಾದಂತಹ ಚಂಡಮುಂಡರನ್ನು ಕಳುಹಿಕೊಟ್ರೆ ಅವಳ ದೇಹದಿಂದಲೇ ಕವಲೊಂದು ಒಡೆದು ಕಾಳಿಕೆ ಎಂಬಂತಹ ಹೆಸರಿನಿಂದ ಕಾಳಗವನ್ನೇ ಸಗಿ ಚಂಡಮುಂಡರ ಶಿರವನ್ನು ಚಂಡಾಡಿದಂತೆ. ಚಂಡಮುಂಡರ ಹಣವಾಗಿ ಹೋಯಿತೆ. ನಿಜ ನಿಜ. ಈಗ ಇಷ್ಟನ್ನು ಕೇಳಿದ ಮೇಲೆಯೂ ಅರಮನೆಯ ಒಳಗೆ ಹೇಗೆ ಉಳಿಯಲಿ? ಅಂತವಳನ್ನು ಕದರದಲ್ಲಿ ಸೋಲಿಸಬೇಕು. ತ್ರಿಲೋಕ ವಿಜಯಿಯಾದಂತಹ ಶುಂಭನಿಗೇನು ಘನ. ಅದಕ್ಕಾಗಿಯೇ ಚತುರಂಗ ಸೇನಾ ಪರಿವೇಶನಾಗಿ ಹೊರಟಿದ್ದಾರೆ. ಮಧ್ಯ ಪ್ರವೇಶಿಸಿದೆಯಲ್ಲ, ಏನು ನಿನ್ನ ಅಭಿಪ್ರಾಯ ಹೇಳು? ಮನೋಗತ ನಿರ್ಧಾರಗಳನ್ನು ತೀರ್ಮಾನವನ್ನು ಅರುಹುದಕ್ಕೆ ಅವಕಾಶ ಬೇಕಾಗಿದೆ. ಆಗಲಿ ಸನ್ನಿಧಾನದಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಇದ್ದೇನೆ. ಈ ವಿಷಯಕ್ಕೆ ಸಂಬಂಧಪಟ್ಟದ್ದು ಅಂತಾದ್ರೆ ಕೇಳುವುದಕ್ಕೆ ನಾನು ಸಿದ್ಧನಿದ್ದೇನೆ. ಅಕ್ರಮಾರ್ಥ ದಾನವ ಪ್ರಪಂಚಕ್ಕೆ ಸುಕ್ರಮಾರ್ಥ ದಾನ ಮಾಡಬೇಕು ಎಂಬಂತಹ ವಿಚಾರವನ್ನು ಮನಗಂಡು ವಿಸ್ತಾರವಾದ ದಾನವ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದವನೇನು. ಈ ದಾನವ ವೃಕ್ಷದಡಿಯಲ್ಲಿ ನಾವೆಲ್ಲ ಸಂತೋಷದಿಂದ ಕಾಲವನ್ನು ಕಳೆಯುತ್ತಾ ಇದ್ದೇವೆ. ಹರನ ಕಾರುಣ್ಯ ವಿಧಿಯ ವರಬಲದ ಮೂಲಕವಾಗಿ ಸ್ವರ್ಗ ಮರ್ತ್ಯ ಪಾತಾಳಗಳನ್ನು ಗೆದ್ದಂತಹ ಮಹಾನುಭಾವನೇನು. ಪ್ರಭು, ಯಾವುದೇ ಒಂದು ವಸ್ತುವನ್ನಾಗಲಿ ಒಂದು ಒಡವೆಯನ್ನಾಗಲಿ ತೂಗುವುದಕ್ಕೆ ಅದಕ್ಕೊಂದು ಮಾನದಂಡ ಎಂಬುದಾಗಿ ಇದೆ. ಹಾಗೆಂದು ಮಹಾಮೇರುವನ್ನು ಅಳೆಯುವುದಕ್ಕೋ ತೂಗುವುದಕ್ಕೂ ಏನಾದ್ರೂ ಮಾನದಂಡ ಉಂಟೆ ಹೇಳಿ? ನಾನಾದರೂ ಪ್ರಯತ್ನ ಪಟ್ಟರೆ ಸಾಧ್ಯವಾದಿ ಯೋಗ್ಯತೆ ವಿಚಾರವಾಗಿ ಯೋಚನೆ ಮಾಡಿದ್ದಾದ್ರೆ ಮಹಾಮೇರುವಿಗೆ ಸಮಾನೃತವಾಗಿದ್ದೀರಿ. ಪ್ರಭು, ಅಜನನ್ನು ಗೆದ್ದಿರಿ, ಹರನನ್ನು ಗೆದ್ದಿರಿ, ಹರಿಯನ್ನು ಗೆದ್ದಿರಿ. ಕಟ್ಟ ಕಡೆಗೆ ಹರಿಯ ಮಗನಂತಹ ಮನ್ಮಥನಲ್ಲಿ ಸೋತಿರೋ ತಂದೆ. ಏನು ಭಾವನೆ ಮೂಡಬಾರದೆ ನನಗೆ? ಇಷ್ಟರವರೆಗೆ ಸಮಷ್ಟಿ ಚಿಂತನೆಯಲ್ಲೇ ಕಾಲವನ್ನು ಕಳೆದವರಿದ್ದೇನೆ ಇಷ್ಟು ವರ್ಷ. ಈಗೊಂದು ಸ್ವಾರ್ಥಪರನಾದರೆ ಅಪರಾಧವೇ ಹೇಳು. ಈ ಕಾಲಕ್ಕೆ ಶುಂಭನಿಗೆ ಮದುವೆಯಾಗಬೇಕೆಂಬಂತಹ ಮನಸ್ಸಾಗಿ ಹೋಯಿತು. ಮನುಮತನ ಶರದ ಹತ್ತಿಗೆ ಬಳಲಿ ಇಂದು ಹೆಣ್ಣೊಬ್ಬಳು ವಿವಾಹ ಮಾಡಿಕೊಳ್ಳಬೇಕು. ಮರಹಳತಾದ್ರೆ ಹುಳಿಯ ರುಚಿ ಕೆಡುತ್ತದೆ ಹೇಳು.
ಸರಿ ಪ್ರಭು ಎಂಬಂಥ ಇಚ್ಛೆಯನ್ನು ಮುಂದಿರಿಸಿದ್ಯಾ ಪ್ರಭು. ಚಂಡಮಂಡರು ಏನು ಹೇಳಿದರು? ಕದಂಬಾವನದಲ್ಲಿ ಹೆಣ್ಣು ಬಳಿದ್ದಾಳೆ ಹೇಗೆಂಬುದಾಗಿ. ಆಕೆ ಹೆಣ್ಣೇ ಪ್ರಭು? ಖಂಡಿತ ಅಲ್ಲ. ಸಾಮಾನ್ಯ ನಾರಿಯಿಂದ ಭಾವಿಸಿದ್ದೇನೆ ನಾನು. ತರುಣಿ ಎಲ್ಲವೇ ಕೇಳುವವನ ಕಿವಿ ಕತ್ತರಿಸಬೇಕಂತೆ. ಚಂಡಮುಂಡರು ಆಡುತ್ತಾ ಮಾತಿಗೆ ಮರಳಾಗಿ ಮದುವೆ ಆಗಬೇಕು ಹೇಗೆಂಬುದಾಗಿ ಬಯಸಿಬಿಟ್ಟಿಯಾ ಪ್ರಭು? ಹೇಳಿಬಿಟ್ಟರಲ್ಲ ಚಂಡಮುಂಡರು. ಕಾಂತಾರ ಗರ್ಭದಲ್ಲಿವರು ಇರುವವಳು ಸಾಮಾನ್ಯ ಕಾಡಕಾಮಿನಿ ಹೀಗೆಂಬುದಾಗಿ. ಪ್ರಭು, ನಡೆದಂತಹ ವಿದ್ಯಮಾನಗಳೆಲ್ಲ ಗಮನಿಸಿದಾಗ ಆಕೆ ಖಂಡಿತವಾಗಿಯೂ ಸಾಮಾನ್ಯ ನಾರಿಯಲ್ಲ. ಮತ್ತೆ ತರುಣಿ ಯಾವಳು ಆದಿಮಾಯೆ. ಹೇಗೆ ಹೇಳಿದೆ ಪ್ರಭು? ಈ ಭೂಮಿ ನಿರ್ಮಾಣ ಆಗುವುದಕ್ಕೆ ಮೂಲಧಾತು ಆಕೆ ಇದ್ದಾಳೆ ಪ್ರಭು. ಅಕಾರ ಉಕಾರ ಮಕಾರ ಎಂಬಂತಹ ಬೀಜಾಕ್ಷರಗಳು ಒಂದಾಗಿ ಸಾಕಾರಗೊಂಡು ಓಂಕಾರವಾಯಿತಂತೆ. ಬ್ರಹ್ಮನನ್ನು ಒಲಿಸಿಕೊಳ್ಳುವಲ್ಲಿ ನಾವು ಅದೇ ಮಂತ್ರವನ್ನು ಹೇಳಿದವು ಅಲ್ಲವೇ? ಆ ಓಂಕಾರವೇ ನಾರಿ ರೂಪವನ್ನಂತೂ ಮೂರು ಮೂರ್ತಿಗಳ ಸೃಷ್ಟಿಗೆ ಕಾರಣೀಭೂತಳವಳಾದಳಂತೆ. ಮೇದಿನಿಯ ನಿರ್ಮಾಣವಾಗುವುದಕ್ಕೆ ಕಾರಣೀಭೂತಳವಳಾಗಿದ್ದಾಳೆ ಪ್ರಭು. ಏನು ಹೇಳ್ತಾರೆ ಕೆಲವರು ನಾರಾಯಣನನ್ನು ಅವ ಮಧುಕೈಟಭಾರಿ ಹೇಗೆಂಬುದಾಗಿ. ಖಂಡಿತ ಅಲ್ಲ ಪ್ರಭು. ಮಧುಕೈಟಭಾಂತಕಿ ಆ ಮಹಾಮಾಯಿ ಇದ್ದಾಳೆ. ಇದಕ್ಕೂ ಭಾವಾರ್ಥ ಕಾರಣ ಇದೆ. 5,000 ವರ್ಷಗಳ ಪರ್ಯಂತರ ಹೊಯ್ದಾಡಿದಂತಹ ನಾರಾಯಣ ತೇಲಿ ಬಂದಂತಹ ಆಲದಲೆ ಮೇಲೆ ಮಲಗಿದಂತೆ. ಇನ್ನೇನು ಕೈ ಸಾಗದೆ ಹೊರತಹ ಕಾಲಕ್ಕೆ ಮಹಾಮಾಯೆ ನೀನೇ ಕಾಪಾಡಬೇಕು ಹೀಗೆಂಬುದಾಗಿ ಶರಣು ಹೋದನಂತೆ. ಅಷ್ಟು ಹೊತ್ತಿಗೆ ಶಕ್ತಿಯಿಂದ ಗೆಲ್ಲುವುದಕ್ಕೆ ಸಾಧ್ಯ ಮಗನೇ, ಯುಕ್ತಿ ಪ್ರಯೋಗ ಮಾಡುವ ಹೇಗೆಂಬುದಾಗಿ ಆದೇಶವಾಯಿತಂತೆ. ಅದೇ ಸಮಯವನ್ನು ಸಾಧಿಸಿಕೊಂಡು ಮಧುಕೈಟವರಲ್ಲಿ ಹೇಳಿದಂತೆ ನಾರಾಯಣ, ಯುದ್ಧ ಮಾಡುವುದಕ್ಕೆ ನನಗೆ ಕಷ್ಟ ಸಾಧ್ಯ, ಆದರೂ ಕೇಳಿದುದನ್ನು ಕೊಡುವಂತಹ ಯೋಗ್ಯತೆ ನನ್ನಲ್ಲಿ ಉಂಟು ಹೇಗೆಂಬುದಾಗಿ. ಯುದ್ಧದಲ್ಲಿ ಕೈ ಸೋತವ ನೀನು ಕೊಡುವುದೇನು, ನಮ್ಮಲ್ಲಿ ಕೇಳು ನಾವು ಕೊಡ್ತೇವೆ ಹೀಗೆಂಬುದಾಗಿ. ಧೈರ್ಯ ಇಲ್ಲ, ಕೈ ಕಟ್ಟಿ ನಂಬಬೇಕು ಹೀಗೆಂಬುದಾಗಿ ಕೇಳಿದನಂತೆ ನಾರಾಯಣ. ಅದೇ ಹೊತ್ತಿಗೆ ಸರಿಯಾಗಿ ಅಂಬರದ ಆಚೆಯಿಂದ ಮಾಯಾ ಮೋಹಿನಿಯಾಗಿ ಕಾಣಿಸಿಕೊಂಡಳಂತೆ. ಅದೇ ರೂಪವನ್ನು ಕಂಡು ಮರಳಾದಂತಹ ಮಧುಕೈಟವರು ನಾರಾಯಣನ ಕೈಯ ಮೇಲೆ ಕೈಯನ್ನಿತ್ತರು. ಪರಿಣಾಮವಾಗಿ ಅವರು ಅಸುನೇಗಿ ಬಿಟ್ಟರು. ಆ ಬಳಿಕ ಸ್ವಲ್ಪ ಯೋಚನೆ ಮಾಡಬೇಕು. ಏನು? ನಮ್ಮ ಕುಲದಲ್ಲೇ ಹುಟ್ಟಿದಂತಹ ಮಹಿಷದಾನವ ಸಾಮಾನ್ಯನೇ ಹೇಳಿ ಪ್ರಭು, ಸಹಸ್ರ ವರ್ಷಗಳ ಪರ್ಯಂತರ ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನು ಆಚರಿಸಿದಂತೆ ಬ್ರಹ್ಮದೇವ ಬರಲಿಲ್ಲ ಎಂಬಂತಹ ಕಾರಣಕ್ಕೆ ಬೇಕಾಗಿ ಸಿಟ್ಟಿನಿಂದ ಎಡದ ಕಾಲಿಂದ ಭೂಮಿಯನ್ನು ಕೆರಗಿ ತನ್ನ ಭಾರವನ್ನು ಭೂಮಿಗೆ ಅಪ್ಪಳಿಸಿದನಂತೆ.
ಆ ಕಾಲಕ್ಕೆ ಬ್ರಹ್ಮಾಂಡ ಘಟವೇ ಬಿರಿಯಿತಂತೆ. ಅಂತಹ ಮಹಿಷನನ್ನು ಕೊಲ್ಲುವುದಕ್ಕೆ ಬೇಕಾಗಿ ದೇವತೆಗಳ ಶಕ್ತಿ, ಮೂರು ಮೂರ್ತಿಗಳ ಶಕ್ತಿ ಒಂದಾಗಿ ಅಂಬರದ ಆಚೆಯಿಂದ ಕೊಂಬಿನಿಗೆ ದಿಗಂಬರೆಯಾಗಿ ಕಾಣಿಸಿಕೊಳ್ಳಂತೆ ಮಹಾತಾಯಿ ಮಾಯ ವಿಶ್ವಕರ್ಮ ಕೊಡುತ್ತಾ ಸರ್ವಾಭರಣಗಳಿಂದ ಅಲಂಕೃತಳಾಗಿ ಸಿಂಹವಾಹಿನಿಯಾಗಿ ಅಷ್ಟಭುಜೆಯಾಗಿ ಮಹಿಷನನ್ನು ಕೊಲ್ಲುವುದಕ್ಕೆ ಬೇಕಾದ ಮುಂದಾದಳು. ಪ್ರಭೋ, ಮಹಿಷನನ್ನು ಕಂಡಾಕಣದಲ್ಲಿಯೇ ಕಣ್ಣುಗಳಿಂದ ಕೆಂಗಡಿಯನ್ನು ಸೋಸಿ ಒಮ್ಮೆ ಹೂಂಕರಿಸಿದಳಂತೆ. ಅವಳದ್ದಂತಹ ಹುಂಕಾರಕ್ಕೆ ಹೊರಟಂತಹ ಬಿಸಿಗಾಳಿಗೆ ಅಂತಹ ಮಹಿಷದಾನವ ಸಾವಿರಾರು ಯೋಜನ ಹಿಂದೆ ಸರಿದಂತೆ. ಹಾಗಾದ್ರೆ ಮಹಿಷನೇನು, ಆಕೆಯ ಬಲವೇನು? ಅಂತಹ ಮಹಿಷನನ್ನು ಕೊಲ್ಲುವುದಕ್ಕೆ ಕೇವಲ ಸಂಕಲ್ಪ ಮಾತ್ರ ಸಾಕಾಗುತ್ತಿತ್ತು. ಹಾಗೆ ಮಾಡಲಿಲ್ಲ. 9 ದಿವಸಗಳ ಪರ್ಯಂತರ ನಾನಾ ರೂಪದಿಂದ ಹೊಯ್ದಾಡಿ ಕಟ್ಟ ಕಡೆಗೆ 10ನೇ ದಿವಸದಂದು ಅವನನ್ನು ಕೊಂದು ಲೋಕಕ್ಕೆ ವಿಜಯದಶಮಿಯನ್ನೇ ಸಾರಿದಳಂತೆ ಆಕೆ. ಪ್ರಭು, ಏನು ಅಂತಹ ಸರ್ವಶಕ್ತಿಯನ್ನು ನೀನು ಬಯಸುವುದಕ್ಕೆ ಮುಂದಾದಿಯಲ್ಲ? ನಿನ್ನ ತರ್ಕ ಬುದ್ಧಿಯ ಮೂಲಕವಾಗಿ ಹೇಳುವುದಲ್ವೇ ನೀನು? ಅವಳು ಆದಿಮಾಯ ಇದ್ದಾಳೆ, ಹಾಗಿದ್ದಾಳೆ, ಹೀಗಿದ್ದಾಳೆ. ಹೌದು, ಸಂಕಲ್ಪ ಮಾತ್ರದಿಂದ ವಿರೋಧಿಗಳನ್ನು ಗಮನಿಸುವಂತಹ ಸಾಮರ್ಥ್ಯವಿದ್ರೆ ಕದಂಬಾವನದಲ್ಲಿ ಉಳಿದು ನಮ್ಮನ್ನೆಲ್ಲ ಭರಿಸಬೇಕಾದ ಅಗತ್ಯವೇನು? ಶುಂಭನಲ್ಲಿ ಹಾಗಿದ್ರೆ ನೇರವಾಗಿ ಶುಂಭನಲ್ಲಿ ಸೊಟ್ಟು ಹೊಡೆದು ಕಾಳಗಕ್ಕೆ ಬರಬೇಕು. ಅವಳು ಸಾಮಾನ್ಯನಿದ್ದಾಳೆಂಬಂತಹ ತೀರ್ಮಾನಕ್ಕೆ ನಾನು ಬಂದಿದ್ದೇನೆ. ಒಂದು ಅಳಿದವರು ಅಳಿಯಲಿ, ಕೋಟಿ ಕೋಟಿ ಸಂಖ್ಯೆಯ ದುರುಜವಿರುವಾಗ ಅವಳನ್ನು ವಿರೋಧಿಸಬಲ್ಲೆ. ಧೂಮಾಕ್ಷರ ಬಗ್ಗೆ ಯೋಚನೆ ಮಾಡಿದೆಯಾ ತಂದೆ? ಅಲ್ಪನೇ ಚೆನ್ನಾಗಿ ಎರೆತವರೇ ಇದ್ದೇವೆ. ಹಿಡಿದ ಹಠವನ್ನು ಶುಂಭ ಯಾವತ್ತು ಬಿಡುವವನಲ್ಲ. ಆದ ಕಾರಣ ಆ ತರುಣಿಯನ್ನು ಕರೆತರುವುದಕ್ಕೆ ಬೇಕಾಗಿ ಮಹಾಸೇನಾನಿಯಾದಂತಹ ಧೂಮ್ರಾಕ್ಷನನ್ನು ಕಳುಹಿಕೊಟ್ಟರಲ್ಲ. ಏನಾಯಿತು ಪ್ರಭು ಅವನ ಸ್ಥಿತಿ? ಹುಂಕಾರ ಮಾತ್ರದಿಂದಲಾಗಿ ಅವನನ್ನು ಸುಟ್ಟು ಹಿಡಳಂತೆ. ಪ್ರಭು, ಒಂದು ಅಸ್ಥಿಯ ತುಂಡು ಕೂಡ ಕಾಣದ ಹಾಗೆ ಬೂದಿ ಮಾಡಿ ಹಾರಿಸಿಬಿಟ್ಟಳಲ್ಲ ಆ ತರುಣಿ. ಆ ಬಳಿಕ ಚಂಡಮುಂಡರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕು. ಈ ಹಿಂದೆ ಬ್ರಹ್ಮದೇವನ ವರವನ್ನು ಪಡೆದಂತಹ ಅವರು ನಾಲ್ಕದಲ್ಲಿ ನೀನಿರುವಂತಹ ಸಂದರ್ಭದಲ್ಲಿ ಕಾಲಕ್ಕೆ ಅದರ ಯುದ್ಧಕ್ಕೆ ಬೇಕಾಗಿ ಆಹ್ವಾನ ಕೊಟ್ಟವರು ಚಂಡಮುಂಡರು. ಧೂಮ್ರಾಕ್ಷನಳಿದರು ಪ್ರೇತ ರೂಪಿಯಾಗಿ ನನಗೆ ಕಾಣ್ತಾ ಇದ್ದಾರೆ ಪ್ರಭು. ಆದ್ರೆ ಅಂತಹ ಚಂಡಮುಂಡರ ಸ್ಥಿತಿ ಏನಾಗಿ ಹೋಯಿತು? ವಿಧಿಯ ವರಬಲ ಮನೋವೇಗ ಎಲ್ಲಿ ಹೋಯಿತು ಸ್ವಾಮಿ? ಮನೋವೇಗ ಸಡಿಲವಾಯಿತು, ಗದಾದಂಡ ಆಕೆ ಕೈವಶವಾಯಿತು. ಪ್ರಭು, ಬ್ರಹ್ಮಚರ್ಯ ವ್ರತ ಕೆಟ್ಟು ಹೋಯಿತು ಪ್ರಭು. ಅಂತಹ ಚಂಡಮುಂಡರನ್ನು ಮಹಾಕಾಳಿ ರೂಪನಿಂದ ಎಂದನ್ನಾಡಿದಳಂತೆ ಅಲ್ಲವೇ ಪ್ರಭು? ಇಷ್ಟೆಲ್ಲ ಮಾತುಗಳನ್ನು ಕೇಳುವಾಗ ನಿನ್ನ ದಾರಿ ಬೇರೆ ಅಂತ ಕಾಣ್ತದೆ ನನಗೆ. ಏನು ತೀರ್ಮಾನ ಎಂದಾಗಿ ಅದನ್ನು ಹೇಳು. ಅಭಿಪ್ರಾಯವೇ ಪ್ರಭು? ಬಿಡು ಮರದ ಬಿಡು ಮರದ ಮೂರ್ಖತೆಯ
ಪಡೆದು ದುಃಖವನ್ನು ಮಾಡುವೆನು ತಲಿ ನುಡಿಯ ನೀತಿಯ ಕೇಳಿ ಗಟ್ಟಿದು ಬೆಂದ ಶುಭಾಖ್ಯ ಬಿಡು ಮನದ ಮೂರ್ಖತೆಯ ನಿನ್ನ ಎದುರಿನಲ್ಲಿ ಎದ್ದು ನಿಲ್ಲುವಂತ ಅರ್ಹತೆ ಯಾವ ಕಳನಿಗಾದ್ರೂ ಉಂಟೆ ಹೇಳಿ? ಇಲ್ಲ. ನನ್ನ ಆಜ್ಞೆಯನ್ನು ಪಾಲಿಸುವವರ ಇರುವಂತ ನಾನು ಸೋದರಡಿ ಅನ್ನಂತಹ ಸಲುಗೆ ಅಷ್ಟು ಮಾತ್ರವೇ ಅಲ್ಲ, ಅಷ್ಟ ಪ್ರಧಾನರಲ್ಲಿ ನಾನು ಒಬ್ಬನಿದ್ದೇನೆ ಖಂಡಿತ ಎಂಬ ಕಾರಣಕ್ಕೆ ಬೇಕಾಗಿ ಒಂದೆರಡು ನೀತಿಯ ಮಾತನ್ನು ಆಡುವುದಕ್ಕೆ ಮುಂದೆ ಬಂದಿದ್ದೇನೆ ಪ್ರಭು. ನನಗೆ ನೀತಿ ಹೇಳಲಿಕ್ಕೆ ತೊಡಗಿದೆಯಲ್ವ ಒಡೆಯ, ಜಗದಲ್ಲಿ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವರು ಕೂಡ ಎಡವಿ ಬೀಳುವುದು ಸ್ವಾಭಾವಿಕ. ಬಿದ್ದವ ಅದುವೇ ಭೂಮಿಯನ್ನು ಆಧರಿಸಿ ಏಳಬೇಕು, ಎದ್ದು ನಿಲ್ಲಬೇಕಂತೆ. ಇದು ಜಾಣತನದ ಲಕ್ಷಣವಾಗುತ್ತದೆ ಸ್ವಾಮಿ. ಗಾಳಿಯಲ್ಲಿ ಗುದ್ದಾಟ ಸರಿಯೇ, ಬೆಂಕಿಯಲ್ಲಿ ಚೆಲ್ಲಾಟ ಸರಿಯೇ ಹೇಳಿ, ಹಾಗೆ ಪ್ರಕೃತಿ ಸಹಜವಾಗಿ ಹರಿಯುವಂತಹ ನೀರಿಗೆ ವಿರುದ್ಧವಾಗಿ ಈಜಿ ಮತ್ತೊಂದು ದಡವನ್ನು ಸೇರ್ತೇನೆ ಹೀಗೆಂಬುದಾಗಿ ಯೋಚನೆ ಮಾಡಿದ್ದಾದರೆ ಅವನನ್ನು ಏನನ್ನು ಬೇಕು ಹೇಳಿ? ಆದ ಕಾರಣವೇ ಹೇಳುತ್ತಾ ಇದ್ದೇನೆ, ವಿಡುಮಾನದ ಮೂರ್ಖತೆಯ. ಮತ್ತೆ ಬ್ರಹ್ಮದೇವ ದೀರ್ಘಾಯುಷ್ಯವನ್ನು ಕೊಟ್ಟಿದ್ದಾನೆ ಪ್ರಭು, ಕೊಟ್ಟಿದ್ದಾನವರ ನನಗೆ ನಾವೆಲ್ಲ ಇದ್ದೇವೆ ಪ್ರಭು. ಅಳಿದಂತಹ ಕಳರ ವಿಚಾರವಾಗಿ ಯೋಚನೆ ಮಾಡುವುದು ಸಹಜ ಸರಿಯಲ್ಲ. ನಾನಿದ್ದೇನೆ, ನೀವು ಇದ್ದೀರಿ, ನಾವಿಬ್ಬರು ಜೊತೆಯಾಗಿ ಸೇರಿಕೊಂಡು ಈ ಮೊದಲು ಹೇಗೆ ಶೋಣಿತಾಪುರ ಇತ್ತೋ ಅದುವೇ ಸ್ಥಿತಿಗೆ ನಾವು ತರುವುದಕ್ಕೆ ನಾವು ಸಿದ್ಧರೂ ಹೌದು, ಬದ್ಧರೂ ಹೌದು. ಆದ ಕಾರಣ ಹೇಳ್ತಾ ಇದ್ದೇನೆ, ಆ ಸರ್ವೇಶ್ವರಿಯನ್ನು ಬಯಸುವುದು ಯಾವತ್ತೂ ತರವಲ್ಲ. ಆದ ಕಾರಣ ಕಾಲ ಇನ್ನೂ ಮಿಂಚಿಲ್ಲ ಪ್ರಭು. ಏನ್ ಮಾಡ್ಬೇಕು? ಜೊತೆಯಲ್ಲಿ ನಾನು ಕೂಡ ಏನ್ ಮಾಡ್ಬೇಕು ಪ್ರಭು? ಆಕೆಯ ಕೈ ಹಿಡಿಯುವುದರ ಬದಲಾಗಿ ಕಾಲು ಹಿಡಿಯುವುದು ಲೇಸು ಹೀಗೆಂಬುದಾಗಿ ಕಳಕಳಿ ನೀತಿಯನ್ನು ಹೇಳುವುದಕ್ಕೆ ಅವಕಾಶವಲ್ಲ. ಹೋಗದವರೆಲ್ಲ ಅಳಿದಿದ್ದಾರೆ, ನನಗೂ ಅದುವೇ ಗತಿಯಾದಿತೆಂಬಂತಹ ಪ್ರಾಣ ಭಯ ತನಗೆ ತಿಳಿದು ಬಂತು. ಒಬ್ಬ ಗಂಡುಗಲಿಯನ್ನು ಸಾಕಿದ್ದೇನೆ ನಾನು ಎಂಬಂತಹ ಭಾವನೆಯಲ್ಲಿ ಇದುವರೆಗೆ ಕಾಲ ಕಳೆಯುತ್ತಾ ಇದ್ದೆ. ನಿನ್ನ ಮಾತುಗಳು ಕೇಳುವಾಗ ನಿನ್ನ ಮಾತು ಜೀವಗಳನ್ನ ಆಗಿದೆ, ಬದುಕುವ ಯೋಚನೆ, ಏನು ಒತ್ತಾಯ ಇಲ್ಲ, ಹೇಗೆ ಬೇಕಾದ್ರೂ ಬದುಕಿಕೋ, ನಿನಗಿನ್ನು ಮುಂದೆ ಹೆಸರೇನು ಬಲ್ಲಯ್ಯ. ಉತ್ಪನ್ನವನ್ನು ಕೊಟ್ಟು ಸಾಕಿದ್ದೀಯ ಎಂಬಂತಹ ಕಾರಣಕ್ಕೆ ಬೇಕಾಗಿ ಬಿಟ್ಟಿದ್ದೇನೆ. ಮೂರನೇ ವ್ಯಕ್ತಿಯೊಬ್ಬ ರಣಹೇಡಿ ಎಂಬಂತಹ ಪಟ್ಟವನ್ನು ಕಟ್ಟುತ್ತಾ ಇದ್ದಾರೆ. ಅವನ ನಾಲಿಗೆ ಶೋಣಿತಾಪುರದ ಹೆಬ್ಬಾಗಿಲಿಗೆ ತೋರಣವನ್ನು ಕಟ್ಟುತ್ತಾ ಇದ್ದೆ. ಹೋಗುವಯ ಉಳಿಯುವ ಇದು ನನಗೆ ಬೇಕಾದ ಪ್ರಭು, ಈ ರೀತಿ ನಿನ್ನ ಮನೆಯಿಂದ ಆದ ಬಳಿಕ ಹಿಂದೇಟು ಹಾಕುವ ನಾನಲ್ಲ. ಹೋಗು, ಶುಭವಾಗಲಿ, ಒದಗಿ ಬರಬೇಕಾದ ಒದಗಿ ಬರಲಿ.
ಇರುವ ರಕ್ತ ಬೀಜ ಸಾವಕಾಶ ಸಾಧುವಾದ್ದಲ್ಲ ಎಂಬ ಕಾರಣಕ್ಕೆ ಬೇಕಾಗಿ ಅಲ್ಲಿರುವಂತಹ ತರುಣಿ ಬರುವಳೆಂದಾದರೆ ಅದು ಚಿನ್ನದ ಮೇಲೆ ಸಿದ್ಧವಾಗಿದೆ. ಭಟರಲ್ಲಿ ಹೊರಿಸಿಕೊಂಡು ಮತ್ತ ಕಡೆಗೆ ಹೋಗಬೇಕಾಗಿದೆ. ಕರ್ಪೂರದ ಸೇನೆ ಉಗೆ ಉಗೆ ಹೀಗೆಂಬುದಾಗಿ ಜಯಘೋಷ ಮಾಡುತ್ತಾ ಉಂಟು. ನಡೆಯುತ್ತಾನೆ. ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.